ವಿಟ್ಲ ಕಸಬಾ ಗ್ರಾಮದ ಮೇಘಿನಪೇಟೆ ಎಂಬಲ್ಲಿ ಒಂಟಿ ಮಹಿಳೆಯ ಮನೆಗೆ ದಾಳಿ ನಡೆಸಿ ಹಲ್ಲೆ ನಡೆಸಿದ ಆರೋಪದಲ್ಲಿ ಬಂಧಿತನಾದ ಆರೋಪಿಯನ್ನ ವಿಟ್ಲ ಪೊಲೀಸರು ಸ್ಥಳಕ್ಕೆ ಕರೆತಂದು ಸ್ಥಳ ಮಹಜರು ನಡೆಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಉತ್ತರ ಪ್ರದೇಶದ ಸಹನಪುರ ಜಿಲ್ಲೆ ನಿವಾಸಿ ಜುಬೇರ್ ಅಹಮದ್ ಎಂಬಾತನನ್ನ ಭಾನುವಾರ ಪೊಲೀಸರು ಬಂಧಿಸಿದ್ರು. ಇಂದು ಬೆಳಿಗ್ಗೆ ಮಹಿಳೆಯ ಮನೆಯತ್ತ ಕರೆತಂದು ಮನೆಗೆ ಬೀಗ ಹಾಕಿದ ಕೀ ಮತ್ತು ಆತ ಕೆಲಸ ಮಾಡುವ ಮಿಲ್ಗೆ ಕರೆದುಕೊಂಡು ಹೋಗಿ ಘಟನೆ ನಡೆದ ಸಂದರ್ಭ ಆತ ಧರಿಸಿದ್ದ ಉಡುಪುಗಳನ್ನು ಆತನ ಮೂಲಕ ಪತ್ತೆ ಹಚ್ಚಿದ್ದಾರೆ. ಬಳಿಕ ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. Ini